ಇದ್ದಂಥದ್ದು 2 ಜೀವ, ಅದರಲ್ಲಿ ಒಬ್ಬರು 2 ತಿಂಗಳ ಹಿಂದೆ ತೀರಿ ಹೋಗ್ತಾರೆ. ಆ ನಂತರ ಒಂಟಿಯಾಗಿದ್ದು ಮಾತ್ರವಲ್ಲ, ಇವತ್ತೋ ನಾಳೆಯೋ ಬೀಳುವ ಪರಿಸ್ಥಿತಿಯಲ್ಲಿದ್ದ ಮನೆ. ಇಂತಹ ಸ್ಥಿತಿಯನ್ನು ಕಂಡಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯವರು ಹೇಮಾವತಿ ವಿ ಹೆಗ್ಗಡೆಯವರ ಕನಸಿನ ಯೋಜನೆಯಾದಂಥ ವಾತ್ಸಲ್ಯ ಯೋಜನೆಯ ಮೂಲಕ ಮನೆ ಕಟ್ಟಿಸಿಕೊಟ್ಟಂಥ ಒಂದು ನಿದರ್ಶನ ಈಗ ನಾವು ವೇಣೂರಿನ ಹಂದೇವು ಗ್ರಾಮದಲ್ಲಿರುವಂತಹದ್ದು. ವೇಣೂರಿನ ಹಂದೇವು ವೇಣೂರು ಗ್ರಾಮದ ಹಂದೇವಿನ ಸಂಜೀವ ದೇವಾಡಿಗರವರ ಮನೆ ಇದು. ಇದು ಅವರ ವಾತ್ಸಲ್ಯ ಮನೆ. ಈಗ ನಮ್ಮ ಜೊತೆಗೆ ಸಂಜೀವ ದೇವಾಡಿಗರಿದ್ದಾರೆ. ಮೊದಲಿಗೆ ನಾವು ಮನೆಯನ್ನು ತೋರಿಸ್ತಾ ಇದ್ದೇವೆ. ಇದು ವಾತ್ಸಲ್ಯ ಮನೆ. ಈ ಮನೆಯ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ವಿ. ಇಲ್ಲಿ ಇವತ್ತು ಉದ್ಘಾಟನೆಗೊಂಡಿದೆ. ಶ್ರದ್ಧಾ ಅಮಿತ್ ಅವರು ಉದ್ಘಾಟನೆಯನ್ನು ಗೊಳಿಸಿರುವಂಥದ್ದು ಇವತ್ತು. ವಾತ್ಸಲ್ಯ ಮನೆಯ ಜೊತೆಗೆ ಅವರಿಗೆ ವಾಸಕ್ಕೆ ಅಗತ್ಯವಾಗಿರುವಂತಹ ಕಿಟ್ಗಳನ್ನು ಕೂಡ ಕೊಡುವಂತಹದ್ದು ಸಂಪ್ರದಾಯ. ಆ ಸಂಪ್ರದಾಯದ ಪ್ರಕಾರವೇ ವಾತ್ಸಲ್ಯ ಯೋಜನೆಯಡಿಯಲ್ಲಿ ಇರುವಂತಹ ಯೋಜನೆ ಇದು. ಆ ಕಿಟ್ಗಳನ್ನೆಲ್ಲ ವಿತರಿಸಲಾಗಿದೆ. ಅದ್ರ ಜೊತೆಗೆ ಇದು ಶೌಚಾಲಯ. ಇಲ್ಲೇ ಇದು ಒಂದು ಹಾಲ್, ಬೆಡ್ರೂಮ್, ಅದರ ಜೊತೆಗೆ ಇಲ್ಲಿರ್ತಕ್ಕಂಥದ್ದು ಅಡಿಗೆ ರೂಮ್. ಇದು ಶೌಚಾಲಯ. ಒಬ್ಬರು ವಾಸ ಮಾಡಲಿಕ್ಕೆ ಬೇಕಾದಷ್ಟು ಸೌಲಭ್ಯವನ್ನು ಇಲ್ಲಿ ಒದಗಿಸಲಾಗಿದೆ. ಜೊತೆಗೆ ಇದು ಇಲ್ಲಿ ಅಡಿಗೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಂಜೀವ ದೇವಾಡಿಗರಿದ್ದಾರೆ. ನಮಸ್ತೆ. ನಮಸ್ಕಾರ. ಎಂಚ ಬುಧರ ಇಂಜಿನಿಯರ್ನ ಇವರ ದೇವಾಡಿಗ ಹಂದೇವ್ ಸಂಜೀವ ದೇವಾಡಿಗ. ಓಕೆ. ಈತ ಹಿರೇನ ಇಲ್ಲಿ ಸೋಕು ಕಟ್ಟದ ಕೊಡ್ತೀರ ದುಂಬ ಎಂಚೈತಂಡು ದುಂಬಲೇ ಅವಳು ಅವು ಎಂಚೈತಂಡು ಅಲ್ಲೇ ಹೋಗಿ ಬೋದಿ ಬೋರ್ರೆ ಬಿಡ್ತಿದ್ದಿ ಮಂಗೇರು ಲಾಗಾಡ್ದೆತ್ತನು ಮಂಗೇರ್ಲ ಲಾಗಿ ಏರ್ ಮುಲ್ಪ ಏರಿತ್ರ ದುಂಬು ಏರ್ ಮಾತಾಡ್ತಾರೆ ಏರ್ಲೆ ಜಂಕುಲಿ ಖಂಡನೆ ಹೊಡಿತು ಮಾತ್ರ ಜೋಕುಲಿಂಜಿ ಆರು ಏ ಪತ್ತೀರ್ನಿ ಹಾಲ ಮುರಣ್ ತೀರ್ದಂಡು ಇತ್ತೆ ಇರೆಗ್ ಪೊಸ ಇಲ್ಲ ಅಂಡ್ ದಾದ ಮನ್ಪಾರು ಅವು ದೇವರು ಮಲ್ಪಾಯಿನ ನನ್ನ ದೇವರು ಧರ್ಮಸ್ಥಳದ ದೇವರು ಮಲ್ಪಾಯಿನ ಪುಣ್ಯಾತ್ಮೆ ಕಾವಂದಿರಲ್ಲ ಆರ್ನ ಮಗಾಲು ಆರ್ನ ಪಾಯ್ಕದಾಕಲು ಯೋಜನೆದಾಕಲು ಪೂರ ಸೇರಿದು ಕೊಂಚ ಬುಡಾರ ಮಲ್ತು ಕೊಡ್ತೀರಿ. ಇನ್ನೇನೊಂಜಿ ಒಕ್ಕಲ್ದ ಕ್ರಮ ಒಂದು ಅಕ್ಕಲ್ಲಿ ಮಲ್ತದೆ ನಾವು ಅಂತ ಬರ್ತೀರಿ ಮಾತ ಪುಣ್ಯಾತ್ಮದಿ ಭಾರಿ ಬಂಗಾಗೆ ಮಾತಾಡ ಎಲ್ಲ ಕೆಲವು ದಿಕ್ಕುಜರಿಗೆ ಅರ್ನ ಮಗ ಸಮೇತ ಬರ್ತೀರಿ. ಇಡೀ ಮೂರುಂಡೆ ಕಾರ್ದಾಡಿಗೆ ಮಾಪಿನಟ್ಟುಂಡೆ ಕೇಂಡುಂಡೆ ದಾಲಾಪಜಿ ದಾಲ ಪೋಡಿಸಿ ನಾನು ದೇವರ ಸತ್ಯವೆಲ್ಲ ಕಾಪಬೇರು ನಡೆದು ಆಶೀರ್ವಾದ ಕೊಡ್ದು ಹೋಯ್ತು. ಈ ತಿಂಗಳಿಡ ನಿಘಂಟು ಎಂಚುಂಡು ಇಲ್ಲ ಎಂಚ ಇಲ್ಲಿ ಯಾವ ಇಲ್ಲದ ಮಟ್ಟ ಏರ್ಲ ದೂರ ಇಜ್ಜಿ ಒಬ್ಬಲ ಹೊರತ ಪಣರ್ ನಿಜ್ಜಿ ಗೊತ್ತಾಣತ್ತೆ ಏನೇನು ನನ್ನ 5 ವರ್ಷ ಬದುಕೇನಿಲ್ಲ ಇಲ್ಲಿಯ ಒಂದು ಏತು ವರ್ಷ ಎರಗಿತ್ತೆ 76 ಏತು ಪೆತ್ತಲ್ಲ ಸಾಂಕೆರೆ ನಾ ಇತ್ತೆ ನನ್ನ ಇಪ್ಪು ಒಂಜಿ ಪೂರ ಕೊರ್ದಾಂಡು ದುಂಬೇದಿತ್ತು ಆಜಿತ್ತು ದಾದಂತಾರು ಇನ್ನು ಪೂರ ಕೊರ್ನ್ಯ ದಾನೆ ದಾನೆ ಮಂಡಂಗ ಅಂದೆ ಮುಲ್ಪಾಡು ತೀರ್ಥ ಹೆಂಚೆ ಹೋಜುಂಡು ಹತ್ತು ಪಡಿಕೆ ದಮ್ಮು ಮುರಾಣಿ ಚಳಿ ಶುರುವಾಣತ್ತೆ ಚಳಿ ಹಿಡಿದು ದಮ್ಮು ಶುರುವಾಯಿನ ಆಯ್ತು ಮೇಲೆ ಪಡಿಕೆ ಬುಲೋಕು ಮಾತ್ರೆ ತೊಂದು ಮಾತ್ರೆ ಹೋಗೋಣ ಸಿಟ ಕಮ್ಮಿ ಅಡಿಗೆ ಏನು ತರಕಾರಿ ಕಜ್ಪು ತರಕಾರಿದ ಕಜ್ಪು ಗಂಜಿ ತಲಸೆ ಅಂಗಡಿ ಒಂದೇ ಉಪ್ಪಾಡು ಕೊಡ್ರು ಅಲ್ಲಿ ಒಂದು ಗ್ಯಾರಂಟಿ ಹೌದು ಆಯ್ತು ಮಾತೆಲ್ಲ ಒಳ್ಳೆ ಸ್ವಾಮಿ ಎನ್ನ ತಾರೀಕು ಪೂರ ಎನ್ನ ಕೈ ಪೂರ ಒಳ್ಳೆ ನೆಟ್ಟ ಸುತ್ತ ಎಂಕಲ್ ನಾವೇ ಫ್ಯಾಮಿಲಿ ಹಂಚಿನಾಗತ್ತೀವಿ ಬರ್ಪೇರು ಕೋಪದಲಜ್ಜಿ ನಿಷ್ಠಲಜ್ಜಿ ಹೋಗ್ಬರು ಈ ಬಗ್ಗೆ ಮಾತನಾಡೋದಕ್ಕೆ SKDDPಯ ಜಿಲ್ಲಾ ನಿರ್ದೇಶಕರಿದ್ದಾರೆ. ಸರ್, ಈ ಒಂದು ಮನೆ ನಿರ್ಮಾಣದ ಕೆಲಸ ಮತ್ತು ಇವರಿಗೆ ಒಂದು ಆಧಾರವಾಗಿದ್ದೀರಿ, ಏನು ಹೇಳ್ತೀರಿ? ಆರಂಭದಲ್ಲಿ ಇವರ ಸಿಚುವೇಶನ್ ಹೇಗಿತ್ತು? ಪ್ರಾರಂಭದಲ್ಲಿ ಈ ಹಂದೇವು ಸಂಜೀವ ದೇವಾಡಿಗರ ಮನೆ ಅಂದರೆ ಒಂದು ಬೀಳುವ ಸ್ಥಿತಿಯಲ್ಲಿರುವಂಥ ಮನೆ ಇತ್ತು. ಮತ್ತು ಅವರಿಗೆ ಮಕ್ಕಳಿಲ್ಲ. ಅವರ ಹೆಂಡತಿ ಮತ್ತು ಅವರು ಇಬ್ಬರೇ ಇರುವುದರಿಂದ ಅವರು ಕೂಡ ಸ್ವಲ್ಪ ಅನಾರೋಗ್ಯ ಪೀಡಿತರಾಗಿದ್ದರು.
ಅದರಿಂದಾಗಿ ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಕನಸಿನ ಕೂಸಿನಂತೆ ಒಂದು ಅತ್ಯಂತ ಸಮಾಜದಲ್ಲಿ ದುರ್ಬಲ ವರ್ಗದಲ್ಲಿ ಯಾರು ಇರ್ತಾರೆ ಅವರಿಗೆ ಅವರ ಕೊನೆಯ ಕಾಲದಲ್ಲಿ ಅವರೊಂದು ಕನಸಿರ್ತದೆ, ಏನಾದರೂ ಒಂದು ಒಳ್ಳೆಯ ಮನೆಯಲ್ಲಿ ಇರಬೇಕು. ಆ ಕನಸನ್ನು ನನಸು ಮಾಡುವಂಥ ಭಾಳ ದೊಡ್ಡ ಒಂದು ಉದ್ದೇಶ ಕಳೆದ 3 ವರ್ಷದಿಂದ ಈ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಇಂಥ ದುರ್ಬಲ ವರ್ಗದವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸ ಆಗ್ತದೆ. ಅದರಲ್ಲಿ ಈ ವರ್ಷ ಸಂಜೀವ ದೇವಡಿಗರ ಮನೆಯನ್ನು ಆಯ್ಕೆ ಮಾಡಿ ಇದೀಗ ಊರಿನವರು ಅವರ ಕೆಲವು ಸಂಬಂಧಿಕರೆಲ್ಲ ಸೇರಿ ಸಹಕಾರ ಕೊಟ್ಟಿದ್ದಾರೆ. ಅದರ ಒಟ್ಟಿಗೆ ಯೋಜನೆಯ ಒಂದು ಸಹಾಯಧನದಲ್ಲಿ ಈ ಮನೆಯನ್ನು ನಿರ್ಮಾಣ ಮಾಡುವ ಕೆಲಸವೂ ಆಗಿದೆ. ಇವತ್ತು ಗೌರವಾನ್ವಿತ ಶ್ರದ್ಧಮ್ಮ ಅವರು ಬಂದು ಆ ಮನೆಯ ಹಸ್ತಾಂತರ ಮಾಡುವ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ. ಅವರು ಈಗ ಅವರ ಶ್ರೀಮತಿಯವರು ಕಳೆದ 42 ತಿಂಗಳ ಹಿಂದೆ ತೀರ್ಕೊಂಡ್ರು. ಈಗ ಅವರು ಒಬ್ಬರೇ ಇರುವುದು. ಅವರಿಗೆ ಹಿಂದೆ ಇರುವಂಥ ಮನೆ ಅದು ಬೀಳುವ ಸ್ಥಿತಿಯಲ್ಲಿದೆ. ಮಳೆಗಾಲದಲ್ಲಿ ಅಂತೂ ಖಂಡಿತ ಅವರಿಗೆ ಆ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಈ ಮನೆ ಅವರಿಗೆ ಖಂಡಿತ ಭಾಳ ಅವಶ್ಯಕತೆ ಇತ್ತು. ಅದರಿಂದಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅವರು ಚೆನ್ನಾಗಿ ಜೀವನ ಮಾಡಲಿಕ್ಕೆ ಇದು ಅವರಿಗೆ ಅನುಕೂಲ ಆಗಿದೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ಅವರಿಗೆ ಮಾಸಾಶನದ ವ್ಯವಸ್ಥೆ ಅವರಿಗೆ ಕಳೆದ 3 ವರ್ಷದಿಂದ ತಿಂಗಳಿಗೆ 1,000ದಂತೆ ಮಾಸಾಸನವನ್ನು ಕೊಡ್ತೇವೆ. ಜೊತೆಯಲ್ಲಿ ಅವರಿಗೆ ಒಂದು ಆಹಾರ ಕಿಟ್ಟು ಅಂದರೆ ಸಿರಿ ಧಾನ್ಯದ ಒಂದು ಅವರ ದಿನಬಳಕೆಯ ಆಹಾರ ಕಿಟ್ಟನ್ನು ಕೂಡ ಪ್ರತಿ ತಿಂಗಳಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು 𝐻𝐾DRDP ಅವರ 𝐻𝐾DRDP ಪ್ರಮುಖರ ಮಾತು. ಪ್ರಮುಖವಾಗಿ ವಾತ್ಸಲ್ಯ ಮನೆಯ ಮೂಲಕ ಸಂಜೀವ ದೇವಡಿಗರಿಗೆ 𝐻𝐾DRDP ಅವರು ಆಸರೆಯಾಗಿದ್ದಾರೆ. ವಾತ್ಸಲ್ಯ ಅವರಿಗೆ ಸಿಕ್ಕಿದೆ. ಅವರ ಬದುಕು ಮತ್ತಷ್ಟು ಗಟ್ಟಿಯಾಗಲಿ, ಮತ್ತಷ್ಟು ಅವರು ಉಜ್ವಲವಾಗಲಿ, ಅವರ ಕೊನೆಗಾಲದ ಬದುಕು ನೆಮ್ಮದಿಯಿಂದ ಕೂಡಿರಲಿ ಅನ್ನುವಂಥ ಆಶಯದೊಂದಿಗೆ ಮಾಡಿರುವಂತಹ ಈ ಯೋಜನೆಯ ಈ ಮನೆಯಲ್ಲಿ ಅವರು ಸುಖವಾಗಿರಲಿ ಅನ್ನುವಂಥ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂದೀಪ್ ಶೆಟ್ಟಿ ಮತ್ತು ಗಿರೀಶ್ ಜೊತೆಗೆ ದಾಮೋದರ ದುಂಡೋಲೆ, ಸುದ್ದಿ ನ್ಯೂಸ್, ವೇಣೂರು, ಹಂದೇವು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses.
Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.